ಲೋಕದಲ್ಲಿ ಅಧರ್ಮ ಅನ್ಯಾಯ ತಾಂಡವವಾಡ್ತಾ ಇದ್ರೂ ತುಳುನಾಡಿನಲ್ಲಿ ದೈವಗಳು ತಮ್ಮ ಶಕ್ತಿ ಸಾಮರ್ಥ್ಯ ಮೆರೆಯುತ್ತಿವೆ ಎಂಬ ನಂಬಿಕೆ ಇದೆ. ಇದು ಕೇವಲ ನಂಬಿಕೆ ಮಾತ್ರ ಅಲ್ಲ, ಸತ್ಯ. ದೈವಗಳು ತಮ್ಮ ಕಾರಣಿಕವನ್ನ ಅನಾದಿ ಕಾಲದಿಂದಲೂ ನಿರಂತರವಾಗಿ ತೋರಿಸುತ್ತಲೇ ಬಂದಿವೆ. ದೈವ ಮುನಿದರೆ ಉಳಿಗಾಲವಿಲ್ಲ ಎಂಬ ಮಾತಿದೆ. ಈ ನಂಬಿಕೆಗೆ ಪುಷ್ಟಿ ನೀಡುವಂತೆ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ಘಟನೆಯೊಂದು ನಡೆದಿದೆ. ಆ ಘಟನೆ ಏನು ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಹತ್ತು ದಿನಗಳ ಹಿಂದೆ ಪಡುಬಿದ್ರೆ ಮದುವೆ ಹಾಲ್ನಲ್ಲಿ ಕಳ್ಳತನವಾದ ಚಿನ್ನದ ಸರ ಅಚ್ಚರಿಯ ರೀತಿಯಲ್ಲಿ ಪತ್ತೆಯಾಗಿದೆ. ಮದುವೆ ದಿನ ಮಗುವಿನ ಚಿನ್ನದ ಸರ ಕಳ್ಳತನವಾದಾಗ ಯಾರೂ ಕೂಡ ಪೊಲೀಸರಿಗೆ ದೂರು ನೀಡಿಲ್ಲ. ಬದಲಾಗಿ ತಮ್ಮ ಕುಟುಂಬದ ದೈವದ ಮುಂದೆ ದೂರನ್ನ ಹೇಳಿಕೊಂಡಿದ್ದಾರೆ. ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲಿ ಚಿನ್ನದ ಸರವನ್ನ ಖರೀದಿ ಮಾಡಿದ್ದೆವು. ನಮಗೆ ಆದ ನಷ್ಟವನ್ನ ನೀನೇ ತುಂಬಿಕೊಡಬೇಕು ಎಂದು ಜಾರಂದಾಯ ದೈವದಲ್ಲಿ ಇಡೀ ಕುಟುಂಬ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡಿತ್ತು. ತಮ್ಮ ಮನದ ಇಂಗಿತವನ್ನ ಕುಟುಂಬದ ದೈವದ ಮುಂದೆ ಹೇಳಿಕೊಂಡಿದ್ರು. ಪ್ರಾರ್ಥನೆ ಮಾಡಿ 3 ದಿನಕ್ಕೆ ಚಿನ್ನದ ಸರ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಬೆಳಪು ಗ್ರಾಮದ ನಾಂಜಾರು ಧರ್ಮ ಜಾರಂದಾಯ ದೈವದ ದೀಪದ ಕೆಳಗೆ ಕಾಣಿಸಿಕೊಂಡಿದೆ. ಕುಟುಂಬಕ್ಕೆ ಅಚ್ಚರಿ, ಖುಷಿ ಮತ್ತು ಪವಾಡವೊಂದು ನಡೆದ ಅನುಭವವಾಗಿದೆ. ಆದರೆ ಚಿನ್ನದ ಸರ ಅಲ್ಲಿಗೆ ಹೇಗೆ ಬಂತು ಎಂಬ ಬಗ್ಗೆ ಎಲ್ಲರೂ ಅಚ್ಚರಿಗೊಂಡಿದ್ದಾರೆ. ಬೆಳಪು ಪಣಿಯೂರು ಶ್ರೀ ನಾಂಜಾರು ಧರ್ಮಜಾರಂದಾಯ ದೇವಸ್ಥಾನದಲ್ಲಿ ನಿನ್ನೆ ಒಂದು ಪವಾಡ ನಡೆದಿದೆ. ಅಲ್ಲಿ ಮೇ 18ನೇ ತಾರೀಕಿಗೆ ಒಂದು ಮಗುವಿನ ಚಿನ್ನದ ಸರ ಪಡುಬಿದ್ರಿಯ ಮದುವೆ ಸಭಾಂಗಣದಲ್ಲಿ ಕಳೆದು ಹೋಗಿತ್ತು. ಆನಂತರ 24 ತಾರೀಕಿಗೆ ಅಲ್ಲಿ ಒಂದು ಹೋಮ ಪಂಚಗಜ್ಜಾಯ ಸೇವೆಯ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರೆಲ್ಲ ಸೇರಿ ಒಂದು ಪ್ರಾರ್ಥನೆ ಮಾಡಿದ್ದೆವು. ಆ ಸರ ಎಲ್ಲಿ ಕಳೆದು ಹೋಗಿದ್ರು ಕೂಡ ಅದು ಸಿಗಬೇಕು ಅನ್ನೋ ರೀತಿಯಲ್ಲಿ. ನಿನ್ನೆ ಅಂದರೆ ಮೇ 27ನೇ ತಾರೀಕಿಗೆ ಪ್ರಾರ್ಥನೆ ಮಾಡಿದ 3 ದಿವಸದ ಬಳಿಕ ಬೆಳಿಗ್ಗೆ ಮೆಟ್ಟಿಲುಗಳ ಬಳಿ ನಾವು ದಿನಾಲು ಸಾನಾದಿಗೆಯಲ್ಲಿ ದೀಪವನ್ನು ಇಡ್ತೇವೆ. ಆ ಸಾನಾದಿಗೆಯಲ್ಲಿ ದೀಪ ಉರಿತಾ ಇರಬೇಕಾದ್ರೆ ಅದರಲ್ಲಿ ಈ ಚಿನ್ನದ ಸರ ನೇತಾಡ್ತಾ ಇತ್ತು. ಖಂಡಿತವಾಗಿ ಕೂಡ ಈ ಒಂದು ವಿಚಾರ ನಮಗೆಲ್ಲರಿಗೂ ಕೂಡ ಹೆಮ್ಮೆ ತಂದು ಕೊಡ್ತದೆ. ನಮ್ಮ ನಾಂಜಾರು ಶ್ರೀ ಧರ್ಮಜಾರಂದಾಯ ದೈವವು ಈ ಹಿಂದೆಯೂ ಹಲವಾರು ಬಾರಿ ಪವಾಡ ಮತ್ತು ಕಾರಣಿಕಗಳನ್ನು ತೋರಿಸಿದ್ದು, ಈಗ ಕೂಡ ಅದೇ ರೀತಿಯಲ್ಲಿ ತನ್ನ ಪವಾಡ ಮತ್ತು ಕಾರಣಿಕದಿಂದಾಗಿ ಆ ಚಿನ್ನದ ಸರ ನಮಗೆ ಮರಳಿ, ನಮ್ಮ ಕುಟುಂಬದ ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಮರಳಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವನ್ನು ಪಡ್ತಾ ಇದ್ದೇವೆ. ಕಳ್ಳತನ ಮಾಡಿದವನು ಜಾರಂದಾಯ ದೈವದ ವಕ್ರದೃಷ್ಟಿ ಬಿದ್ದರೆ ನನಗೆ ಉಳಿಗಾಲ ಇಲ್ಲ ಎಂದು ಭಾವಿಸಿ ದೈವದ ಕಾಲ ಬುಡದಲ್ಲಿ ಸರ ಇಟ್ಟು ಹೋಗಿರಬಹುದು. ನಾಂಜಾರು ಶ್ರೀ ಧರ್ಮ ಜಾರಂದಾಯ ಹಿಂದಿನಿಂದಲೂ ಕೂಡ ಪವಾಡದ ದೈವ ಎಂದೇ ಪ್ರಸಿದ್ಧಿ ಪಡೆದಿದೆ. ಹಲವು ಬಾರಿ ಇಂತಹ ಪವಾಡಗಳು, ಕಾರಣಿಕದ ಕೆಲಸಗಳು ಜಾರಂದಾಯ ದೈವದಿಂದ ಆಗಿದೆ. ಈ ಬಾರಿ ಕೂಡ ಇಂತಹದ್ದೇ ಒಂದು ಅಚ್ಚರಿ ನಡೆದಿದೆ. ದೈವ ಗುಡಿಯ ಮೆಟ್ಟಿಲಿನಲ್ಲಿ ಬೆಳಗುವ ದೀಪದ ಕೆಳಗೆ ಚಿನ್ನದ ಸರ ಕಾಣಿಸಿಕೊಂಡು ಇಡೀ ಕುಟುಂಬ ಸಂತಸಗೊಂಡಿದೆ. ಇದರಿಂದ ದೈವವನ್ನ ನಂಬುವ ತುಳುನಾಡಿನ ಮಂದಿಗೆ ದೈವದ ಮೇಲಿನ ಭಯ ಭಕ್ತಿ ಮತ್ತಷ್ಟು ಹೆಚ್ಚಾಗಿದೆ. ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.